ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷದ ವತಿರ್ದು 75ನೇ ಸ್ವಾತಂತ್ರ್ಯೋತ್ಸವವನ್ನು ಪಿಲಾರು ದಕ್ಷಿಣ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡೆಪಾಯಿರು. ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷದ ಅಧ್ಯಕ್ಷರು ಲಯನ್ ರಾಜೇಶ್ ಶೆಟ್ಟಿ ಶಬರಿ ಧ್ವಜಾರೋಹಣ ನಡೆಪಾದು ಸಂದೇಶ ಕೊರಿಯರು. ಎಸ್ಟಿಎಂಸಿ ಅಧ್ಯಕ್ಷರು ಅಶ್ರಫ್, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಹರೀಶ್, ಪಿಲಾರ್ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರೋಹಿತ್ ಅಶ್ವಾ ಕಾರ್ಯಕ್ರಮದ ಮುತಾಲಿಗಿಳಿತ್ತರು. ಅವರದು ಬೊಕ್ಕ ಆಟಣೆ ಮಲ್ತಿನ ಸಭೆಯಲ್ಲಿಷ್ಟು ಪಾಲ್ಪಡೆಯಿನ ಕೊಲ್ಯ ಮಾಜಿ ಸೈನಿಕರ ಸಂಘ ಅಬ್ಬಕ ವಲಯದ ಅಧ್ಯಕ್ಷರು ವಕೀಲರು ಲಯನ್ ಕೆಸಿ ನಾರಾಯಣನ್ ನಮ್ಮ ದೇಶ ಬೇತೆ ರಾಷ್ಟ್ರಗಳಿಗೂ ಒಯ್ಟ್ಲಾ ಕಮ್ಮಿ ಇಚ್ಚಿ ಓವೆಕ್ಲಾ ಪೋಡಿಪ್ನ ಅಗತ್ಯ ಇಚ್ಚಿಕೊಂಡು ತೆರಿಪಾಯಿರು. ಕಾರಣ ಇಷ್ಟೇ, ನಾವು ಮಾಡಿದ ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯ ಸತ್ಯ ಅಹಿಂಸದಲ್ಲಿ ಮಾಡಿ ಗೆದ್ದು ಸಿಕ್ಕಿರೋ ಸ್ವಾತಂತ್ರ್ಯ. ಬೇರೆ ಯಾವ ರಾಷ್ಟ್ರಕ್ಕೂ ಈ ಥರ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಇಡೀ ಪ್ರಪಂಚದಲ್ಲಿ. ಹಾಗಾಗಿ ಎಲ್ಲ ರಾಷ್ಟ್ರಗಳು ಈ ಭಾರತವನ್ನೇ ನೋಡ್ತಾ ಇದ್ದಾರೆ, ಇವರೇನು ಮಾಡ್ತಾ ಇದ್ದಾರೆ. ನಾವೀಗ ವಿಶ್ವ ಗುರು ಅಂತ ಹೇಳಬೇಕು. ನಮ್ಮ ರಾಷ್ಟ್ರ ಮೋದಿ ಅವರು ಹೇಳಿದ್ರು ಒಂದು 5 ವರ್ಷ ಹಿಂದೆ ನಾವು ವಿಶ್ವ ಗುರು ಆಗಬೇಕು ಅಂತಲ್ಲ, ಈಗ ಹಾಗೆ ಆಗಿದೆ. ಜೂನ್ 21 ತಮಗೆಲ್ಲರಿಗೂ ಗೊತ್ತಿರಬಹುದು, ವರ್ಲ್ಡ್ ಯೋಗ ಡೇ ಅಂತ ಹೇಳಿ ಮಾಡ್ತಾರೆ. ಹೋದ ವರ್ಷ 192 ರಾಷ್ಟ್ರ, ಈ ವರ್ಷ 200 ರಾಷ್ಟ್ರಕ್ಕಿಂತ ಮೇಲ್ಪಟ್ಟು ಯೋಗ ದಿವಸವನ್ನು ಆಚರಣೆ ಮಾಡಿದ್ರು. ಈ ಯೋಗದ ಕೊಡುಗೆ ಯಾರ್ದು? ಭಾರತದ. ಎಲ್ಲ ರಾಷ್ಟ್ರಗಳಲ್ಲಿ ಅದನ್ನು ಮಾಡಬೇಕು ಅಂದಿದ್ದರೆ ನಮ್ಮ ಭಾರತ ದೇಶ ಅವರಿಗೆಲ್ಲ ಗುರುಗಳೇ, ಯೋಗ ಗುರು. ಅದರಲ್ಲಿ ಮಾತ್ರ ಅಲ್ಲ, ಯಾವುದರಲ್ಲೂ ನಾವು ಕಡಿಮೆ ಇಲ್ಲ ಬೇರೆಯವರಿಗಿಂತ. ನಮ್ಮ ನೆರೆ ರಾಷ್ಟ್ರಗಳಾದ ಚೈನಾ, ಈ ಕಡೆ ಪಾಕಿಸ್ತಾನ ಎಷ್ಟೋ ಸತಿ ನಮ್ಮನ್ನು ಆಕ್ರಮಣ ಮಾಡಬೇಕು, ಭಾರತವನ್ನು ನಾಶ ಮಾಡಬೇಕು, ಭಾರತವನ್ನು ನಮ್ಮ ರಾಷ್ಟ್ರದ ಜೊತೆಯಲ್ಲಿ ಸೇರಿಸ್ಕೋಬೇಕು ಅಂತೆಲ್ಲ ಕನಸು ಕಂಡಿದ್ರು. ಅದೊಂದು ಬರೀ ಕನಸಾಗಿ ಉಳಿದಿದೆ, ಅವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಆಗಿದೆ ಈಗ ಭಾರತ. ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸಲ್ಲಿ ನಾನು ಫಸ್ಟ್ ಹೇಳಿದಂಗೆ ಐಸು ಕೂಡ ಮೆಲ್ಟ್ ಆಗಿ ಹೋಗುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಇರುವ ಪ್ರಧಾನಮಂತ್ರಿ ಇದ್ದಾರೆ ನಮ್ಮ ಜೊತೆಯಲ್ಲಿ. ಈಗ ಯಾವುದಕ್ಕೂ ನಾವು ಎದುರು ಅವಶ್ಯಕತೆ ಇಲ್ಲ. ಚೈನಾ ಒಂದು ಕಡೆಯಿಂದ ಅಟ್ಯಾಕ್ ಮಾಡಲಿಕ್ಕೆ ಬರುವಾಗ ಚೈನಾದ ಆಚೆ ಸೈಡಲ್ಲಿ ನಮ್ಮ ಬಾಂಬ್ ಹೋಗಿ ಬೀಳುವುದರಲ್ಲಿ ಇರುವ ICBM ಇಂಟರ್ ಕಾಂಟಿನೆಂಟ್ ಬಲಾಸ್ಟಿಕ್ ಮಿಸೈಲ್ಸ್ ಇದೆ ನಮ್ಮ ಹತ್ರ. ಒಂದು ಇಲ್ಲಿಂದ ಇರುವ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಇದೆ, ಮತ್ತು ಆ್ಯಂಗಲ್ ಯಾವ ಆ್ಯಂಗಲಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಪುಷ್ ಮಾಡಿದಲ್ಲಿ ಹೋಗಿ ಬೀಳ್ತದೆ. ಅಂಥ ಐಟಮ್ ಕೂಡ ನಮ್ಮಲ್ಲಿ ಇದೆ, ವೆಪನ್ಸ್. ಹಾಗಾಗಿ ಚೈನಾ ಪಾಕಿಸ್ತಾನಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ತಾರೆ, ಚಾನ್ಸ್ ಸಿಕ್ಕಿದರೆ ಅಟ್ಯಾಕ್ ಮಾಡುವ ಅಂತೇಳಿ. ಸಾಧ್ಯ ಇಲ್ಲ, ಅಷ್ಟು ಪವರ್ಫುಲ್ ಕಂಟ್ರಿ ಆಗಿದೆ. ಈ ಪೊರ್ತು ನಿವೃತ್ತ ಯೋಧರು ಶ್ರೀ KR ಸಿದ್ಧಾರ್ಥ್ರೆಗೂ ಮಾನಾದಿಗೆ ಮಲ್ತೆರು.
ಮಲಬಿನೆರಾದ ಪಾಲ್ಪಡೆಯಿನ ಶ್ರೀ ಹರೀಶ್ ಪಾತಿರೊಂದು ನಮ್ಮ ಪೋಡಿಗೆ ಇಚ್ಚಾಂದೆ ಈತ ಆರಾಮಡು ಬದುಕೊಡಾಂಡ ಐಕ ಕಾರಣ ಯೋಧಿರು ಅಕ್ಲಿ ಇಜ್ಜಿಂದ ನಮ್ಮ ಖಂಡಿತ ಬದುಕಿರ ಸಾಧ್ಯ ಇಜ್ಜಿ ಬಂಡದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿರಿಪಾಯಿರು. ಅಂದರೆ ನಮ್ಮನ್ನು ನಾವೀಗ ಈ ಭಯ ಇಲ್ಲದೆ ನಾವು ಇರಬೇಕಾದ್ರೆ ನಮಗೆ ಕಾರಣ ಮುಖ್ಯವಾಗಿ ಯೋಧರು. ಆ ಯೋಧರು ಇಲ್ಲದೆ ನಾವು ಬದುಕಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಹೇಳಿದ ಚೀನಾ ಪಾಕಿಸ್ತಾನ ಕಾಯ್ತಾ ಇದೆ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕಾಯುವಂಥವರು ಯೋಧರು ಒಂದನೇದಾಗಿ, ಮತ್ತು ಕೃಷಿಕರು ಎರಡನೇದಾಗಿ, ಮತ್ತೊಂದಾಗಿ ಈಗ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರುವವರು ಮೂರನೇವರು. ಅವರನ್ನು ನಿಜವಾಗ್ಲೂ ನಾವು ಅಂಥವರನ್ನು ಗುರುತಿಸಬೇಕು. ಒಂದು ಮಾತಿದೆ, ಸೇವೆಗೆ ಮೊದಲು ಸೇವೆಯನ್ನು ಪ್ರೀತಿಸಲು ಕಲಿಯ ಅಂತ. ಹಾಗೆ ಸೇವೆಯನ್ನು ಪ್ರೀತಿಸ್ತಾ ಅಧಿಷ್ಠಾನ ಒಂದು ಟೀಮ್ ಈಗ ಒಂದು ಕೆಲಸ ಮಾಡ್ತಿದೆ. ಸೇವೆಯನ್ನು ಪ್ರೀತಿಸಿ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥವರು ಇವರ ಸಂಸ್ಥೆ. ಗುರ್ಕಾರ್ಮಿನ ವಯಸ್ಸಿನ ಲಯನ್ ಕೆ ರಾಜೇಶ್ ಶೆಟ್ಟಿ ಶಬರಿ ತಂಕ್ಲ ಕ್ಲಬ್ದ ಸುರುತ ಕಾರ್ಯಕ್ರಮಡೆ ಯೋಧರನ್ನು ಮಾನದಿಗೆ ಮಲ್ಪನ ಅವಕಾಶ ತಿಕ್ಕದಂಡು ಈ ಕ್ಲಬ್ ಬಿಡದಲ್ಲ ಪಿಲಾರ್ ಶಾಲೆಗೆ ದಾತಂಡಲ ಸೇವಾ ಚಟುವಟಿಕೆಯಲ್ಲಿ ನಡಪಾವ ಪಂಡ ತೆರಿಪಾಯಿರು. ಈ ಸ್ವಾತಂತ್ರ್ಯೋತ್ಸವದಲ್ಲಿ ಈಗ ನಮಗೆ ಇನ್ನು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸನ್ಮಾನಿಸಲಿಕ್ಕಿರುವುದು ಯೋಧರನ್ನು. ಆ ಒಂದು ಸುವರ್ಣ ಅವಕಾಶ ನಮ್ಮ ಪಂಪೆ ಲಯನ್ಸ್ ಕ್ಲಬ್ ಪ್ರಪ್ರಥಮವಾಗಿ ಈ ಸಲನೇ ಅದು ಉದ್ಘಾಟನೆಗೊಂಡು ಆ ಪ್ರಪ್ರಥಮ ಕಾರ್ಯದಲ್ಲಿ ಯೋಧರನ್ನು ಸನ್ಮಾನಿಸುವ ಕಾರ್ಯಕ್ರಮ ನಮಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಮೊದಲಾಗಿ ನನ್ನ ಯಾವುದೇ ಒಂದು ಲಯನ್ಸ್ ಸಂಸ್ಥೆಯಲ್ಲಿ ಏನು ಬೇಕಾದರೂ ನಾನು ನನ್ನ ಅಣ್ಣನಂತಿರುವ ಕೆ ಸಿ ನಾರಾಯಣರವರೇ ನನಗೆ ಪ್ರೇರಣೆ. ಅವರ ಪ್ರೇರಣೆಯಿಂದ ನಾನು ಈ ಸಲ ಒಂದು ಯೋಧರನ್ನು ಸನ್ಮಾನಿಸುವ ಅವಕಾಶ ಸಿಕ್ಕಿದೆ. ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತಾಡೋದಂತ ಹೇಳಿದ್ರು ಅದು ಬಹುಶಃ ಒಂದು ದಿನದ ಸ್ಟೇಟಸ್ಸಿಗೋಸ್ಕರ ಆಗಲಿ, ಒಂದು ದಿನದ ದೇಶಾಭಿಮಾನಕ್ಕೆ ಇರಬಾರ್ದು. ಅದು ನಿರಂತರವಾಗಿ ದೇಶದ ಮೇಲೆ ಪ್ರೀತಿ ಇರಬೇಕು. ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸೋರನ್ನೆಲ್ಲನೂ ಪ್ರತಿನಿತ್ಯ ಅಥವಾ ಒಂದು ತಿಂಗಳಿಗೊಂದಾದರೂ ಈ ದೇಶದ ಬಗ್ಗೆ ಒಂದು ಸಂಕಲ್ಪವನ್ನು ಮಾಡಬೇಕು, ದೇಶಾಭಿಮಾನ ಇರಬೇಕು. ಅದು ಬರೀ ಒಂದು ದಿನದ ಮಟ್ಟಿಗೆ ಇರಬಾರ್ದು ಅಂತ ಹೇಳ್ತಾ, ಈ ನಮಗೆ ಈ ಸ್ಕೂಲ್ನ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ ಇದರ ಒಂದು ಯಾವುದೇ ಒಂದು ಶ್ರೇಯಸ್ಸಿದ್ದರೂ ಅದು ನಮ್ಮ ರೋಹಿತಾಕ್ಷನ್ ಮಾಸ್ಟರ್ಗೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಅವರಿಲ್ಲದಿದ್ದರೆ ನನಗೆ ಈ ಸ್ಕೂಲ್ಗೆ ನಾನು ಬರ್ತಿರ್ಲಿಲ್ಲ. ಹಾಗಾಗಿ ಒಂದು ಟೀಮ್ ವರ್ಕ್ನಿಂದ ಮಾತ್ರ ಸಾಧ್ಯ ಆಯಿತು ಅಂತ ಹೇಳಿದರೆ ಅದು ಒಬ್ಬನಿಂದ ಆಗುವುದಂತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಈ ಸಂಸ್ಥೆಯ, ನಾನು ಈಗ ಇರುವಂಥ ಸಂಸ್ಥೆಯ ಎಲ್ಲ ನನ್ನ ಸದಸ್ಯರು ಸಹ ನಮಗಿಂತ ಮೇಲ್ಪಟ್ಟವರು, ಅದರಲ್ಲಿ ಹೇಳಲಿಕ್ಕಿಲ್ಲ. ಆದರೂ ಉದಾತ್ತ ಮನಸ್ಸು ಅವರ ಹತ್ರ ಉಂಟು. ಹಾಗಾಗಿ ಈ ಸಂಸ್ಥೆಯಿಂದಲೂ ಈ ಶಾಲೆಗೆ ಏನಾದರೂ ಸೇವೆ ಮಾಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಮತ್ತು ಅದನ್ನು ನಾವು ಮಾಡ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷದ ಉಮೇಶ್ ಅಧಿಕಾರಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ತೆರಿಪಾಯಿರು. ತೊಂದರೆಗಳನ್ನು ಕೊಡ್ತಾ ಇದ್ದರು. ಇಲ್ಲಿಂದ ಆದಷ್ಟು ಸಂಪತ್ತನ್ನು ಎಲ್ಲ ದೋಚಿಕೊಂಡು ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ನಮ್ಮೆಲ್ಲ ದೇಶಭಕ್ತರು ಹಾಗೆಯೇ ಎಲ್ಲ ಸರ್ವ ಜನರನ್ನು ಒಟ್ಟುಗೂಡಿಸಿ ನಮ್ಮ ಮುಂದಾಳುಗಳು ಅನೇಕರು ಅನೇಕ ರೀತಿಯಲ್ಲಿ ಸೌಮ್ಯವಾದಿಗಳಿರ್ಬೋದು, ತೀವ್ರವಾದಿಗಳಿರ್ಬೋದು, ಅವರೆಲ್ಲ ಸೇರಿಕೊಂಡು ನಮ್ಮೆಲ್ಲರನ್ನು ಭಾರತೀಯರನ್ನು ಸಂಘಟಿಸಿ ಎಲ್ಲ ರೀತಿಯಿಂದ ಅವರನ್ನು ತ್ಯಾಗ, ಅಹಿಂಸೆ, ಅಸಹಕಾರ ಚಳವಳಿ, ಅದೇ ರೀತಿ ಬೇರೆ ಬೇರೆ ರೀತಿಯಿಂದ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತವರು ತೀವ್ರಗಾಮಿಗಳು, ಅವರೊಂದು ರಾಷ್ಟ್ರೀಯ ಸೈನ್ಯವನ್ನು ಕಟ್ಟಿಕೊಂಡು ಆ ರೀತಿಯಲ್ಲಿ ಎಲ್ಲ ರೀತಿಯ ಇದನ್ನು ಮಾಡಿಕೊಂಡು 1947 ಆಗಸ್ಟ್ 15ರಂದು ಪರಕೀಯರು, ಮುಖ್ಯವಾಗಿ ಬ್ರಿಟಿಷರು ನಮ್ಮನ್ನು ಬಿಟ್ಟು ತೊಳಗುವಂತೆ ಹಾಗೂ ನಮಗೆ ಈ ಒಂದು ಸ್ವಾತಂತ್ರ್ಯವನ್ನು ಪಾರತಂತ್ರ್ಯದಿಂದ ನಾವು ನಮ್ಮನ್ನು ಆಳುವಂತಹ ಈ ಸ್ಥಿತಿಗೆ ದೇಶವು ಬಂದಿತ್ತು. ಅಶ್ರಫ್, ರಮ್ಯಾ ಶೆಟ್ಟಿ, ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷದ ಲೋಹಿತ್ ರೈ, ದುರ್ಗಾ ಪ್ರಸಾದ್ ಶೆಟ್ಟಿ, ಜಯರಾಮ್ ಶೆಟ್ಟಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಪಿಲಾರ್ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಗ್ರೇಸಿ ಡಿಸೋಜಾ ಸಭೆ ನಿಂತ್ಕೊಂಡರು. ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರೋಹಿತಾಶ್ವ ಪ್ರಾಸ್ತಾವಿಕವಾದ ಪಾತಿರರು. ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷದ ಕೋಶಾಧಿಕಾರಿ ಲಯನ್ ಸತ್ಯಪ್ರಸಾದ್ ಶೆಟ್ಟಿ ಸನ್ಮಾನ ಪತ್ರ ವಾಚನ ಮಲ್ತಿರು. ಅಧ್ಯಾಪಕರು ರೇಣುಕಾ ಸಭೆ ಸ್ಥಾರಿಕೆ ಮಲ್ತಿರು. ಪ್ರೇಮಲತಾ ಸೊಲ್ಮೆ ಸಂದಾಯರು.